ಪುತ್ತೂರು ಉಳ್ಳಾಳ ಸಸಿ ಹಿತ್ತಿಲಿನಲ್ಲಿ ಭಕ್ತರಕ್ಷಕಿಯಾಗಿ ನೆಲೆಸಿದ ದಿವ್ಯಗೀತೆಯ ಪ್ರಕಟಿಸಿ ಎನ್ನುವ ಹಾಗೆ ಈ ಪುಣ್ಯದ ಮಣ್ಣಿನಲ್ಲಿ ಸುಡುವ ಮರಳಿನಲ್ಲಿ ಮಡಿಬಿಡಾರವನ್ನು ಕಲ್ಪಿಸಿಕೊಂಡು ನಾಲ್ವರು ಶಕ್ತಿಯರಾಗಿ ನೆಲೆ ನಿಂತಹ ಉಳ್ಳಾಳಪುರ ನಿವಾಸಿನಿ ಸಪರಿವಾರ ಸಮೇತ ಜಗನ್ಮಾತೆ ಶ್ರೀ ಜೀರುಂಬ ಭಗವತಿ ನಾಲ್ವರನ್ನು ಸದ್ಭಕ್ತಿಪೂರ್ಣವಾಗಿ ಅಭಿವಂದಿಸಿಕೊಂಡು ಕಲಾಮಾತೆ ಶಾರದೆ ಮತ್ತು ನಟರಾಜನ ಚರಣಾರವಿಂದಗಳಿಗೆ ಎರಗಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ನಲುಮೆಯ ಪರಿಸರ ಆಸಕ್ತ ಮನಸ್ಸು ಬಡೆ ನಮಗೆಲ್ಲ ತಿಳಿದೇ ಇದೆ, ಜುಲೈ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಜಾಗೃತಿ ಕಾರ್ಯಕ್ರಮಗಳು ಅದು ನಾಡಿನಾದ್ಯಂತ ನಡೆಯುತ್ತಾ ಇರುವುದು ಸ್ವಾಗತಾರ್ಹ ವಿಚಾರ. ಆದರೆ ಅದರ ಪ್ರಜ್ಞೆ ಇಡೀ ವರ್ಷಕ್ಕೆ ಪ್ರತಿ ದಿನಕ್ಕೂ ಪ್ರತಿ ಗಳಿಗೆಗೂ ಅದು ಹಬ್ಬಿ ಹರಡಬೇಕು ಎನ್ನುವ ಉದ್ದೇಶದಿಂದ ಈ ಬಾರಿ ಉಳ್ಳಾಳದ ಒಂದು ವಿಶೇಷ ಕಾರ್ಯಕ್ರಮವಾಗಿ ಮಂತ್ರ ನಾಟ್ಯ ಕಲಾ ಗುರುಕುಲ ಈ ವೃಕ್ಷ ಎನ್ನುವ ಪರಿಕಲ್ಪನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಳೆದ 5 ವರ್ಷಗಳಿಂದ ಈ ಪುಣ್ಯ ತಾಣ ಉಳ್ಳಾಳದ ಜೀರುಂಬ ಭಗವತಿ ಕ್ಷೇತ್ರದಲ್ಲಿ ನಾಟ್ಯ ತರಗತಿಯನ್ನು ಮಾಡ್ತಾ ಅದೆಷ್ಟೋ ಮಕ್ಕಳಿಗೆ ಸನಾತನ ಸಂಸ್ಕೃತಿಯ ವಿದ್ಯೆಯನ್ನು ಪ್ರಬೋಧಿಸಿಕೊಂಡು ಬಂದಿರುವಂತಹ ಈ ಸಂಸ್ಥೆ ಈ ಬಾರಿ ಪಂಚಮ ವರ್ಷದ ಅಂದ್ರೆ 5ನೇ ವರ್ಷದ ಸಂಭ್ರಮದಲ್ಲಿ ಗುರು ಪೂರ್ಣಿಮೆ ನಿಮಿತ್ತ ಉಳ್ಳಾಳ ಮೊಗವೀರ ಶಾಲೆಯಲ್ಲಿ ಸರಿಸುಮಾರು 25-26 ಶಿಕ್ಷಕರಿಗೆ ಗುರುವಂದನೆಯನ್ನು ಮಾಡಿ ಒಂದು ವಿನೂತನವಾದ ಅನನ್ಯವಾದ ಕಾರ್ಯಕ್ರಮ ಮಾಡಿ ಎಲ್ಲರ ಜನಮೆಚ್ಚುಗೆಯನ್ನು ಪಾತ್ರವಾದ ಈ ಸಂಸ್ಥೆ ಇವತ್ತು ವೃಕ್ಷ ಎನ್ನುವಂತಹ ಕಲ್ಪನೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮವನ್ನು ಆರಂಭದಲ್ಲಿ ಒಂದು ವಿಶೇಷವಾದ ನೃತ್ಯ ನಮನದ ಮೂಲಕ ಆರಂಭಿಸುವಂತಹ ಅಭಿಲಾಷೆ ನಮ್ಮದು. ಆ ಪ್ರಕಾರವಾಗಿ ಕಲಾಮಾತೆಯನ್ನು, ನಟರಾಜನನ್ನು, ಗುರುವನ್ನು ಜೊತೆಗೆ ಪ್ರಕೃತಿ ದೇವಿಯನ್ನು ಅಭಿವಂದಿಸಿಕೊಂಡು ಒಂದೇ ಮಾತರಂ ಎನ್ನುವ ಚಿಂತನೆ ಎನ್ನುವ ಪ್ರಾರ್ಥನಾ ನೃತ್ಯ ಈಗ ಮಂತ್ರ ನಾಟ್ಯ ಕಲಾ ಗುರುಕುಲ ಉಳ್ಳಾಳ ಇದರ ವಿದ್ಯಾರ್ಥಿನಿಯರು.
ಏಕೆಂದ್ರೆ ಎರಡು ಏಕತಾನತೆಯ ಇಲ್ಲಿ ಮತ್ತಷ್ಟು ವಿಶದೀಕರಿಸಿ ಅದರ ಪ್ರಜ್ಞೆಯನ್ನು ಮನಸ್ಸಿನಲ್ಲೂ ಮನೆಯಲ್ಲೂ ಸಾಮಾಜಿಕ ರೀತಿಯಲ್ಲೂ ರೂಢಿಯ ಪ್ರಕಾರವಾಗಿ ಪ್ರಾರ್ಥನೆ ಮೂಲಕ ಆರಂಭಿಸೋಣ. ವರ್ಷ ಇವರು ಪ್ರಾರ್ಥನೆಗೆ ದನಿಯಾಗಿದೆ. ಭಕ್ತಿ ವೀಣೆಯನ್ನು ಮೀಟುವ ತೆರದಲ್ಲಿ ಭಕ್ತಿ ಪ್ರಾರ್ಥನೆಗೆ ದನಿಯಾದ ವರ್ಷ ಇವರಿಗೆ ನಮ್ಮದು ಪ್ರತಿ ಕ್ಷೇತ್ರದಲ್ಲಿ ವನ ಮಹೋತ್ಸವ ವೃಕ್ಷ ಕಾರ್ಯಕ್ರಮದ ಆಯೋಜನೆ ಹೆಚ್ಚು ಪ್ರಸ್ತುತ ಆಗುವುದಲ್ಲೂ ಪರಿಸರ ಜಾಗೃತಿ ಒಂದು ಚಿತ್ರಣ ಮೂಡುತ್ತದೆ. ವೇದಿಕೆಯಲ್ಲಿ ಪೂಜ್ಯ ಅರ್ಚಕರು ಉಪಸ್ಥಿತರಿದ್ದಾರೆ. ಆಣತಿಯ ಪ್ರಕಾರ ಭೂಮಿಗೆ ಭಗವತಿ ಬರುವಾಗ ಭಗವತಿ ಭಗವತಿ ಧ್ಯಾಯೇನ್ ಮೂಲಮಂತ್ರಾದಿ ದೇವತಾ ವಾಣಿಂ ಲಕ್ಷ್ಮೀಂ ಉಮಾದೇವಿ ಮಹಾಮಾಯೇ ವಿಚಿಂತಯೇ ಮಹಿಷಾಗ್ನಿಂ ದಶಭುಜಾಂ ಕೌಮಾರಿಂ ದಾನವಾಂತರ್ಜಯಂತೀ ಚ ಸರ್ವಕಾಮದುಗಾಂ ಶಿವಾಂ ಸರ್ವಕಾಮದುಗಾಂ ಶಿವಾಂ ಮಾತೃಶ್ರೀಯವರ ಅನುಗ್ರಹ. ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಮ್ಮ ಅಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಮಹನೀಯರುಗಳು, ನನ್ನ ಶಾಲಾ ಗುರುಗಳು, ನನ್ನ ಕುಟುಂಬ ವರ್ಗದವರು, ಹಾಗೆ ಮುಖ್ಯವಾಗಿ ನಮ್ಮೆಲ್ಲರ ಪ್ರೀತಿಪಾತ್ರರಾದಂತಹ ನಮ್ಮ ಶಿಷ್ಯ ವೃಂದದವರು ಹಾಗೆ ಅವರ ಪೋಷಕರು, ಮೊದಲಿಗೆ ಅವರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ವೃಕ್ಷ ಎಂಬಂತಹ ಕಾರ್ಯಕ್ರಮ ವಿಶಿಷ್ಟ ಪರಿಕಲ್ಪನೆಯಲ್ಲಿ ನಾಟ್ಯದ ಮೂಲಕ ಪ್ರಕೃತಿ ಉಪಾಸನೆ ಮಾಡಬೇಕು ಅಂತ ನಾವು ಮೊದಲಿಂದಲೂ ಒಂದು ನಮ್ಮ ಮನಸ್ಸಿನ ಮೂಲೆಯಲ್ಲಿ ಆ ಚಿಂತನೆ ಅಡಗಿತ್ತು. ಅದು ಈ ದಿವಸ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಲು ನಮಗೆ ಸಮಯ ಒದಗಿ ಬಂದಿದೆ. ಈ ಹೊತ್ತಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪ್ರೀತಿಯ ಅತಿಥಿಗಳನ್ನು ಸ್ವಾಗತಿಸುವಂತಹ ಹಕ್ಕು ನನ್ನ ಪಾಲಿಗೆ ಒದಗಿ ಬಂದಿದೆ. ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಿಕ್ಕೆ ಬೇಕಾಗಿ ಬಂದಂತಹ ನಮ್ಮ ಪ್ರೀತಿಯ ಅಣ್ಣ, ಹಾಗೆ ಈ ಕ್ಷೇತ್ರದ ಅಧ್ಯಕ್ಷರು, ಹಾಗೆ ಈ ಪರಿಸರದ ಒಬ್ಬ ಧೀಮಂತ ನಾಯಕನಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಚಂದ್ರ ಸುಳ್ಳಾಳ್ ಅಧ್ಯಕ್ಷರು, ಶ್ರೀ ಚಿರುಂಬ ಭಗವತಿ ತೀಯ ಸಮಾಜ ಸೇವಾ ಸಂಘ ಇವರು ನಮ್ಮನ್ನು ಉದ್ದೇಶಿಸಿ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಅವರಿಗೆ ಗುರುಕುಲದ ವತಿಯಿಂದ ಹಾಗೆ ಕ್ಷೇತ್ರದ ವತಿಯಿಂದ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೂಪರ್ ಹಿಟ್ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ? ಕೇಳ್ತಾ ಇದ್ದೀರಾ ಮಂಗಳೂರಿನ ಫೇವರಿಟ್ ರೇಡಿಯೋ ಸ್ಟೇಷನ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಅಲ್ಲಿ ಮಾತಾಡ್ತಾ ಇರೋದು ನಮ್ಮ ಸ್ಮೈಲಿ ಗರ್ಲ್ RJ ರಶ್ಮಿ. ಫ್ರೆಂಡ್ಶಿಪ್ ಡೇ ಅಂತ ಹೇಳುವಾಗ ಬಹಳಷ್ಟು ವಿಷಯಗಳು ಹಾಗೆ ನೆನಪಾಗುತ್ತೆ. ಕ್ಲಾಸ್ ಅಲ್ಲಿ ಸಮಟೈಮ್ಸ್ ಬಂಕ್ ಮಾಡಿರೋದು, ಮೂವಿ ನೋಡಿರೋದು, ಕಂಬೈನ್ ಸ್ಟಡಿ ಮಾಡಿರೋದು, ಇಂಟರ್ನಲ್ ಎಕ್ಸಾಮ್ಸ್ಗೆ
ಅಪ್ಪ ಫ್ರೆಂಡ್ಶಿಪ್ ಸ್ಟೋರಿ ಹೇಳೋದಾದ್ರೆ ಬಹಳಷ್ಟು ಹಾಗೇ ನಮ್ಮ ಮೈಂಡಿಗೆ ನೆನಪು ಬರೋದು. ಸೊ ಫ್ರೆಂಡ್ಶಿಪ್ ಡೇ ಅವತ್ತು ಈ ಕೈಗೆ ಬ್ಯಾಗ್ ಹಾಕೋದು, ಗಿಫ್ಟ್ ಅನ್ನ ಕೊಡೋದು, ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ. ಒಂದು ಹೊಸ ಥಾಟ್ ನನ್ ಬಂದಿದೆ, ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ ಡೇ ಅವತ್ತು ಒಂದು ಗಿಡವನ್ನ ಗಿಫ್ಟ್ ಆಗಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಿಮ್ಮ ಒಂದು ಫ್ರೆಂಡ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಗಿಡವನ್ನ ಫ್ರೆಂಡ್ಶಿಪ್ ಡೇ ಅವತ್ತು ಗಿಫ್ಟ್ ಆಗಿ ನೀಡಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನನ್ನ ಜೊತೆ ಶೇರ್ ಮಾಡಿ. 42669351 ನಮ್ಮ ಒಂದು ನಂಬರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಫ್ರೆಂಡ್ಶಿಪ್ ರಿಲೇಟೆಡ್ ಹಾಡು ನಿಮ್ಗೋಸ್ಕರ ನಿಮ್ಮ ಸ್ಮೈಲ್ ಆರ್ಜೆ ರಶ್ಮಿ ಉಳ್ಳಾಲ್ ಪ್ಲೇ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ 93.5 ರೆಡ್ ಎಫ್ಎಂ ಮಸ್ತ್ ಮಜಾ ಮಾಡಿ. ಈ ರೀತಿ ನಾನು ರೇಡಿಯೋದಲ್ಲಿ 12 ಗಂಟೆಯಿಂದ 4 ಗಂಟೆ ತನಕ ಸತತವಾಗಿ ಮಾತಾಡ್ತಾ ಇರ್ತೀನಿ. ಅಂಡ್ ಇವತ್ತಿನ ಒಂದು ಉದ್ದೇಶ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಅನಿಸ್ತು. ವೃಕ್ಷ ಆ ಕಾನ್ಸೆಪ್ಟೇ ನನಗೆ ಬಹಳ ಲೈಕ್ ಆಗಿರೋದು. ನಾನಾಗಿರಲಿ ನನಗೆ ನನ್ನ ಎಲ್ಲ ಕೆಲಸಕ್ಕೂ ಕೂಡ ಸಾಥ್ ಕೊಡೋದು ಮಾಧವ್ ಉಳ್ಳಾಲ್ ಹಾಗೆ ದಿನೇಶ್ ಉಳ್ಳಾಲ್ ಸರ್. ಸೊ ಯಾವುದೇ ಕಾರ್ಯಕ್ರಮ ಇರಲಿ ಅದು ಪರಿಸರದ ರಿಲೇಟೆಡ್ ಆಗಿರಲಿ ನನಗೆ ಯಾವತ್ತೂ ಕೂಡ ಪ್ರೋತ್ಸಾಹವನ್ನ ನೀಡ್ತಾ ಇರ್ತಾರೆ. ಪರಿಸರ ನಮಗೆ ಬಹಳಷ್ಟು ವಿಷಯಗಳನ್ನ ನೀಡ್ತಾ ಇರುತ್ತೆ, ಬಟ್ ನಾವು ಪರಿಸರಕ್ಕೆ ಏನನ್ನ ನೀಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಯರ್ ಒಂದು ಇವೆಂಟ್ ಅನ್ನ ಮಾಡಿದ್ದೆ, ಸೀಡ್ ಬಾಲ್ ಅಭಿಯಾನ ಅಂತ. ಇನ್ ಶಾರ್ಟ್ ಆಗಿ ಹೇಳೋದಾದ್ರೆ ಗೋಮಯ, ಗೋಮೂತ್ರ ಹಾಗೆ ಕೆಂಪು ಮಣ್ಣು, ಅದರ ಒಳಗಡೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರ ಒಳಗಡೆ ಬೀಜವನ್ನ ಹಾಕುವಂಥದ್ದು. ಅದು ಮ್ಯಾಂಗೋ ಆಗಿರ್ಬೋದು, ಜಾಕ್ ಫ್ರೂಟ್ ಇದು ಬೀಜ ಆಗಿರ್ಬೋದು, ಅದನ್ನ ನೆಡುವಂಥದ್ದು. ಸೊ ಏನೇ 1000 ನಾವು ಸೀಡ್ ಬಾಲ್ ಅನ್ನ ಮಾಡಿದ್ವಿ ಉತ್ತರ ಆಶ್ರಮದಲ್ಲಿ. ಈಗ 1 ಇಯರ್ ಆಯ್ತು, ಲಾಸ್ಟ್ ಇಯರ್ ನಾವು ಮಾಡಿರೋದು 1 ಇಯರ್ ಆಯ್ತು. ಅದನ್ನ ಆ ಸಂದರ್ಭದಲ್ಲಿ 1000 ಸೀಡ್ ಬಾಲ್ ಅನ್ನ ಯರಪಯ್ಯ ಯೂನಿವರ್ಸಿಟಿ ಲೆಕ್ಚರ್ ಒಬ್ರು ಕೇಳಿದ್ರು, ನೀವೇನ್ ಮಾಡಿದಿರ 1000 ಸೀಡ್ ಬಾಲ್ ಅದನ್ನ ನಮ್ಗೆ ಕೊಡಿ ಅಂತ. ಸೊ ಆ ಉದ್ದೇಶದಿಂದ ನಾವು ಕೊಟ್ಟು 1000 ಸೀಡ್ ಬಾಲ್ ಅನ್ನ ಈಗ ಅದು ಗಿಡ ಆಗಿ ಬೆಳೆದಿದೆ. ನನ್ನನ್ನ ಕರೀತಾ ಇದ್ದಾರೆ, ಒಮ್ಮೆ ಬಂದು ನೋಡಿ, ನೀವು ಲಾಸ್ಟ್ ಇಯರ್ ಮಾಡಿದ 1000 ಗಿಡ ನಮ್ಮ ಯೂನಿವರ್ಸಿಟಿ ಪಕ್ಕ ನಾವು ಹಾಕಿದೀವಿ, ಅದು ಸಕ್ಸಸ್ ಆಗಿದೆ, ಅದನ್ನ ನೋಡ್ಬೇಕು. ನಿಜಕ್ಕೂ ಕೂಡ 1 ಇಯರ್ ಆದ್ಮೇಲೆ ಆ ಗಿಡ ಯಾವ ರೀತಿ ಬೆಳೆದಿದೆ ಹೋಗುವಂತಹ ಖುಷಿ ನೆಕ್ಸ್ಟ್ ವೀಕ್ ನಾನು ಹೋಗ್ತಾ ಇದ್ದೀನಿ. ಸೊ ಇಂತಹ ಒಂದು ಖುಷಿ ಇದೆಯಲ್ವಾ, ಯಾವುದೇ ಹಣ ಕೊಟ್ಟರು, ಎಷ್ಟೇ ಅರ್ನ್ ಮಾಡಿದ್ರು, ಎಷ್ಟೇ ನನಗೆ ಪ್ರಶಂಸೆ ಸಿಕ್ಕಿದ್ರು ಸಿಗೋದಿಲ್ಲ. ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನುಭವ ಅದು ಮಕ್ಕಳಿಗೆ ಸಿಗಬೇಕು. ಸ್ಪೆಷಲಿ ನಾನು ಕೆಲವೊಂದು ಉದ್ದೇಶಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಅದನ್ನ ಕಂಪ್ಲೀಟ್ ಇಂಡೆಪ್ತ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಮಾಧ್ಯಮ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಮರ ಬೆಳೆಯುತ್ತೆ, ಅದು ಹೇಳ್ತೀವಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ಎಷ್ಟು ಚೆನ್ನಾಗಿರುತ್ತೆ ಮರ, ಅದನ್ನ ಹಾಗೆ ಕಟ್ ಮಾಡ್ತಾರೆ. ಸೊ ಈಗ ಎಷ್ಟೋ ಮಂದಿ ಜನರು ಅದನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಇದೆಯಲ್ವಾ, ಅದಿರೋದು ಮಕ್ಕಳಿಂದ ಮಾತ್ರ. ದಯವಿಟ್ಟು ಗಿಡವನ್ನ ನೆಡಿ. ನಿಮ್ಮ ವಠಾರದಲ್ಲಿ ಮದುವೆ ಸಮಾರಂಭ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಈ ಸಂದರ್ಭದಲ್ಲಿ ಗಿಡವನ್ನ ಕೊಡುವಂಥದ್ದು. ಯಾರಿಗೆ ಬೇಕು ಅವರು ಮಾತ್ರ ಗಿಡವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ. ಅಟ್ ಲೀಸ್ಟ್ 10 plants, ಇಟ್ ಮೀನ್ಸ್ ಅ ಲಾಟ್ ಆಕ್ಚುಲಿ. ತುಂಬಾ ಒಂದು ಒಳ್ಳೆ ಕೆಲಸವನ್ನ ಮಾಡುತ್ತೆ. ಸೊ ಗಿಡವನ್ನ ಎಷ್ಟು ನೆಡ್ಲಿಕ್ಕೆ ಆಗುತ್ತೆ ಅಂತಹ ಪ್ರಯತ್ನವನ್ನ ಮಾಡಿ. ಇವತ್ತು ನಾನು ಹೇಳಿದೆ ಫ್ರೆಂಡ್ಶಿಪ್ ಡೇ ಅಂತ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತಂತೂ ಎಲ್ಲಾ ಮಂಗಳೂರು ಸಿಟಿ ನೋಡಿದ್ರೆ ಹೌಸ್ಫುಲ್ ಆಗಿರುತ್ತೆ, ಮೂವಿ ಥಿಯೇಟರ್ ಫುಲ್ ಆಗಿರುತ್ತೆ, ಬಿಕಾಸ್ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್. ಈ ದಿನದಂದು ಒಂದು ಗಿಡವನ್ನ ಕೊಡಿ ಅಲ್ವಾ, ಅದು ನೆಕ್ಸ್ಟ್ ಇಯರ್ ಮತ್ತೆ ಫ್ರೆಂಡ್ಶಿಪ್ ಡೇ ಆಗುತ್ತೆ. ಈ ಅವತ್ತು ನಾವು ಫ್ರೆಂಡ್ಶಿಪ್ ಡೇ ಅವತ್ತು ಈ ಗಿಡವನ್ನ ನೆಟ್ಟಿದ್ದೀವಿ, ಎಷ್ಟು ಮೀನಿಂಗ್ಫುಲ್ ಆಗುತ್ತೆ ಆ ಒಂದು ದಿನ. ಸೊ ಹಾಗಾಗಿ ನಮ್ಮ ಒಂದು ಚಿಕ್ಕ ಪುಟ್ಟ ಯೋಚನೆಯನ್ನ ನಾವು ಚೇಂಜ್ ಮಾಡಿದ್ರೆ ನಿಜಕ್ಕೂ ಕೂಡ ಪ್ರಕೃತಿಗೆ ನಾವು ಖಂಡಿತವಾಗಿಯೂ ನೀಡಬಹುದು. ಇದಕ್ಕೆ 4-5 ಮಂದಿ ಬೇಕು, 10 ಮಂದಿ ಬೇಕು, ಅವರು ಸಪೋರ್ಟ್ ಬೇಕು, ಖಂಡಿತವಾಗಿಯೂ ಬೇಡ. ಕಳೆದ 5 ವರ್ಷದಿಂದ ಸೋಷಿಯಲ್ ಸರ್ವಿಸ್ ನಾ ಮಾಡ್ತಾ ಇದ್ದೀನಿ, ಖಂಡಿತವಾಗಿ ನಾವು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಬಿ ಫ್ರಾಂಕ್ ನಾನು ಹೇಳೋದು, ಒಂದು 2-3 ಇಯರ್ಸ್ ನಾನು ಮಾಡ್ತಾ ಇದ್ದೆ, ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೆ. ರಶ್ಮಿಗೆ ಸಪೋರ್ಟ್ ಯಾರು ಕೂಡ ಇರಲಿಲ್ಲ. ಆಗ ದಿವ್ಯಾ ಸೇವಾ ಆರ್ಗನೈಸೇಷನ್ ಮತ್ತೆ ನೋಡಿ ಗುರುತಿಸಿ ನನಗೆ ಹೆಲ್ಪ್ ಮಾಡಿರೋದು, ನೀವು ಇಂಥ ಉದ್ದೇಶವನ್ನ ಮಾಡ್ತಾ ಇದ್ದೀರಾ, ನಾವು ಮಾಡ್ತೀವಿ ಅಂತ. ಯಾವುದೇ ಪಬ್ಲಿಸಿಟಿಯು ಕೂಡ ನಾವು ಆಗಲಿಕ್ಕಿಲ್ಲ. ಬಟ್ ಇತ್ತೀಚೆಗೆ ಆಕ್ಚುಲಿ ಇಟ್ ನೀಡೆಡ್ ಒಂದು ಸ್ಮಾಲ್ ಥಾಟ್, ಒಂದು ಸ್ಮಾಲ್ ಯೋಚನೆ ಜನರ ಯೋಚನೆಯನ್ನ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ಪಬ್ಲಿಸಿಟಿ ಬೇಕಾಗುತ್ತೆ. ಸೊ ಅಂತಹ ವಂಡರ್ಫುಲ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಧವ್ ಉಳ್ಳಾಲ್. ಸೊ ರೀಸೆಂಟ್ಲಿ ಒಂದು ಕಾನ್ಸೆಪ್ಟ್ ನಾನು ಡಾಕ್ಯುಮೆಂಟ್ರಿ ಮಾಡಿರೋದು, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಅವತ್ತು ಸ್ಮಶಾನದಲ್ಲಿ ಗಿಡವನ್ನ ನೆಡಬಹುದಾ ಕೆಲವರು. ಸೊ ಕೆಲವರು ಹೇಳ್ತಾರೆ ಗಿಡ ನೆಡಲಿಕ್ಕೆ ನಮಗೆ ಜಾಗ ಇಲ್ಲ, ಫ್ಲಾಟ್ ಅಲ್ಲಿ ಇದ್ದೀವಿ. ಆಕ್ಚುಲಿ ಸ್ಮಶಾನದಲ್ಲೂ ಕೂಡ ಗಿಡವನ್ನ ನೆಟ್ಟ ರಿಯಲ್ ಸ್ಟೋರಿ ಇದೆ. ಸೊ ಅದ್ರ ಬಗ್ಗೆ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಇದ್ರ ಬಗ್ಗೆ ನಾನು ಮಾಧವ್ ಸರ್ ಅಲ್ಲಿ ಕೇಳಿದಾಗ ಎಸ್ ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರು. ಹಲವಾರು ನಾನು ಗಿಡವನ್ನ ನೆಟ್ಟಿದ್ದೀನಿ. ಅಲ್ಲಿ ಹೋದಾಗ ನಿಜಕ್ಕೂ ಕೂಡ ಐ ವಂಡರ್, ಉಳ್ಳಾಲದ ಸ್ಮಶಾನದಲ್ಲಿ ಬಹಳಷ್ಟು ಗಿಡಗಳನ್ನ ನೆಟ್ಟಿರೋದು, ಅದರಿಂದ ಫ್ಲವರ್ಸ್ ಅನ್ನ ಕೂಡ ನಾನು ನೋಡಿರೋದು, ಫ್ರೂಟ್ಸ್ ಅನ್ನ ನೋಡಿರೋದು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಯಾವತ್ತೂ ಕೂಡ 365 ಡೇಸ್ ಪರಿಸರಕ್ಕೆ ಒಂದು ಜನರು ಈ ರೀತಿ ಕೊಡ್ತಾ ಇದ್ದಾರೆ. ಮಾಧವ್ ಉಳ್ಳಾಲ್, ದಿನೇಶ್ ಉಳ್ಳಾಲ್ ಅವರು ಹಾಗೆ ಬಹಳಷ್ಟು ಮಂದಿ ಅವರು 365 ಡೇಸ್ ಅನ್ನ ಕೊಡುವಾಗ ಒಂದು 10-15 ಡೇಸ್ ನಾವು ಎವ್ರಿ ಮಂತ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಯೋಚನೆಯನ್ನ ಬದಲಾಯಿಸಿ
ಅಂಡ್ ಈ ಒಂದು ಸ್ಮಾಲ್ ಮೆಸೇಜ್ ಅನ್ನ ನಿಮ್ಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಅಂಡ್ ಎಸ್ಪೆಷಲಿ ಕಿಡ್ಸ್, ಪ್ಲೀಸ್ ನಾನು ಹೇಳಿದೆ ಅಲ್ವಾ, ನಮ್ಮ ನೆಕ್ಸ್ಟ್ ಒಂದು ಬ್ರೈಟ್ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ಸೊ ನೀವು ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು ಈ ಇನ್ಫಾರ್ಮೇಶನ್ ಅನ್ನ ಹೇಳಿ. ಅಂಡ್ ಪೇರೆಂಟ್ಸ್, ಅಂಡ್ ಇವತ್ತು ಬಹಳ ಖುಷಿ ಅನಿಸ್ತು ಮಕ್ಕಳು ಡಾನ್ಸ್ ಮಾಡಿರೋದು ನೋಡಿ. ಆಕ್ಚುಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಒನ್ಸ್ ಅಪಾನ್ ಅ ಟೈಮ್ ಮಕ್ಕಳಿಗೆ, ಸ್ಪೆಷಲಿ ಲೇಡೀಸ್ ಹುಡುಗಿಯರಿಗೆ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಆಕ್ಚುಲಿ ಈಗ RJ ರಶ್ಮಿ ಉಳ್ಳಾಲ್ ಒಂದು ಮಾತಲ್ಲಿ ರೆಕಗ್ನೈಸ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ UA ಪ್ರೇಮ್ನಾಥ್ ಅಂಡ್ ಪ್ರಮೀಳಾ, ನನ್ನ ತಂದೆ ತಾಯಿ ಕಾರಣ. ಆಕ್ಚುಲಿ ದಿ ಬೋತ್ ಆಲ್ಸೋ ಗವರ್ಮೆಂಟ್ ಎಂಪ್ಲಾಯೀಸ್. ನನ್ನನ್ನು ಬಿಡಬಾರ್ದಿತ್ತು, ಯಾಕೆ ಇವರು ಇದನ್ನ ಮಾಡ್ತಿದ್ದಾಳೆ, ಇವಳಿಗೆ ಕಂಪನಿಯಲ್ಲಿ 30,000 ಸಂಬಳ ಇರುವಾಗ ಯಾಕೆ ಇಂಥ ಕೆಲಸವನ್ನ ಮಾಡ್ತಿದ್ದಾಳೆ ಅಂತ. ಬಟ್ ನನ್ನ ಒಂದು ಟ್ಯಾಲೆಂಟ್ಗೆ ಪ್ರೋತ್ಸಾಹ ಅವರು ಕೊಟ್ಟ ಕಾರಣ ಇವತ್ತೇನು ಒಂದು ಕೆಲಸವನ್ನ, ಸ್ಪೆಷಲಿ ಸಮಾಜಮುಖ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸ್ಪೆಷಲಿ ಹುಡುಗಿಯರಿಗೆ ಹುಡುಗರಿಗೂ ಕೂಡ ಪ್ರೋತ್ಸಾಹನ ನೀಡಿ. ಇಫ್ ದೇ ಆರ್ ಎನಿ ಟ್ಯಾಲೆಂಟೆಡ್ ಪೀಪಲ್, ಏನಾದರೂ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಎಜುಕೇಶನ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೂಡ ಪ್ರೋತ್ಸಾಹವನ್ನ ನೀಡಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್. ಭೂಮಿ ತನ್ನಿಂದ ತಾನೊಂದು ಸಸ್ಯವಾಗಿದೆ, ಬೆಟ್ಟ ಗುಡ್ಡ ನದಿ ತೊರೆ ಜರಿ ಅಂತ. ನಮ್ಮ ಅವಶ್ಯಕತೆ ನಮ್ಗೆ ನೋಡಿ, ಕರೆಂಟ್ ಬೇಕು, ಫ್ಯಾನ್ ತೆಗಬೇಕು, ರೈಲ್ವೆ ಬೇಕು, ವಿಮಾನ ನಿಲ್ದಾಣ ಬೇಕು, ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು. ಇವೆಲ್ಲ ಉದ್ದೇಶಗಳಿಗಾಗಿ ನೈಸರ್ಗಿಕ ನಿರ್ಮಿತ ಪರಿಸರವನ್ನು ಕಂಪ್ಲೀಟ್, ನಾವು ಅದನ್ನು ಭೌಗೋಳಿಕ ಪರಿಸರ ಅಂತೇವೆ, ಭೌಗೋಳಿಕ ಪರಿಸರವನ್ನು ಬದಲಾಯಿಸಿದ್ದೇವೆ. ಈ ಭೌಗೋಳಿಕ ಪರಿಸರವನ್ನು ಬದಲಾಯಿಸುವಾಗ ಆ ಭೌಗೋಳಿಕ ಪರಿಸರದ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಅದನ್ನು ಸಾಯಿಸಿದ್ದೇವೆ ಮತ್ತು ಅದರ ಎಲ್ಲ ಚಲನವಲನವನ್ನು ಬದಲಾಯಿಸಿದ್ದೇವೆ. ಇದೆರಡರ ಬದಲಾವಣೆಯನ್ನ ಮಾಡಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ಮೂರನೇದು ಬರೋದೇ ನಮ್ದು ಆರ್ಥಿಕ ಪರಿಸರ ಅಂತ ಹೇಳ್ತೇವೆ, ನಾಲ್ಕನೇದು ನಮ್ದು ಸಾಮಾಜಿಕ ಪರಿಸರ, ಸೋಷಿಯಲ್ ಎನ್ವೈರನ್ಮೆಂಟ್. ಸಾಮಾಜಿಕ ಪರಿಸರದ ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಇಲ್ಲದೆ ಇದ್ರೆ ನಾವು ಎಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ನಾವು 10 ರೂಪಾಯಿನ ಎಲ್ಲಿ ನಮ್ಮ ಪರಿಸರಕ್ಕೆ ನಾವು ತೆಗೆದಿಡ್ತೇವೆ. ಇವತ್ತು ನೋಡಿ, ಹಿಂದೆ ನಾವು ಈ ಭಾನುವಾರ ರಜೆ ಸಿಕ್ತಂತಂದ್ರೆ ನಾವು ಮಕ್ಕಳೆಲ್ಲ ಸೇರಿ ಈ ತರದ ಗಿಡ ನೆಡೋದು ಅಥವಾ ಆ ಹಲಸಿನ ಬೀಜದಿಂದ ಏನಾದ್ರು ತಿಂಡಿ ತಯಾರು ಮಾಡೋದು, ಇಂಥದೆಲ್ಲ ಕೆಲಸವನ್ನ ಮರದಡಿಯಲ್ಲಿ ಮಾಡ್ತಾ ಇದ್ವಿ. ನಮ್ಮ ಹಿರಿಯರು ನಮಗೆ, ಬಹುಶಃ ನಾನು ನನ್ನ PUC ವಿದ್ಯಾಭ್ಯಾಸದವರೆಗೆ ಅರಳಿ ಮರವನ್ನು ಸುತ್ತಿದ್ದೆ. ಅರಳಿ ಮರ ಸುತ್ತುವುದರಿಂದ ಏನು ವೈಜ್ಞಾನಿಕವಾಗಿ ಏನ್ ಬೇಕಾ, ಇದೇನು ಧಾರ್ಮಿಕತೆ ಅಂತ ವೈಜ್ಞಾನಿಕವಾಗೇ ಇದೆ. ಫೈಕಸ್, ಯಾವುದು ಹಾಲು ಮರಗಳು ಬರುವ ಮರಗಳಿರ್ತವೆ ಅವೆಲ್ಲವೂ ಹೆಚ್ಚು ಆಕ್ಸಿಜನ್ ಕೊಡ್ತವೆ. ಫೈಕಸ್ ಸ್ಪೀಸೀಸ್, ಅರಳಿ, ಆಲ, ಬಸರಿ, ಗೋಣಿ, ಹಲಸು, ಹೆಬ್ಬಲ್ಸು, ಇವೆಲ್ಲ ಅದರ ನೋಡಿ ಎಲೆಯನ್ನ ಮುರಿದಾಗ ಅದರಲ್ಲಿ ರೆಸಿನ್ ಬರ್ತದೆ. ಯಾವುದು ಹಾಲು ಬರುವ ಮರಗಳಿರ್ತವೆ ಆ ಎಲ್ಲಾ ಮರಗಳು ಸಹ ಏನ್ ಮಾಡ್ತವೆ, ನಮ್ಗೆ ಒಳ್ಳೆಯ ಆಕ್ಸಿಜನ್ ಕೊಡ್ತವೆ. ಬೆಳಗಿನ ಜಾವ ಆ ಮರವನ್ನು ಸುತ್ತುವುದರಿಂದ ನಮ್ಗೆ ಒಳ್ಳೆಯ ಆಕ್ಸಿಜನ್ ಸಿಕ್ಕಿ ನಮ್ಮ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಉತ್ತಮವಾದ ಆಕ್ಸಿಜನ್ ಸಿಕ್ಕಿರುವುದರಿಂದ ನಮ್ಮ ಆರೋಗ್ಯಕರ ಒಳ್ಳೆಯದಾಗ್ತದೆ. ಇದು ಹಿಂದೆ ನಮ್ಮ ಜಾತಕರು ಭಟ್ರ ಮನೆ ಹೋದ್ರೆ ಬೆಳಿಗ್ಗೆ ನಿಮ್ಮ ಮಗುವಿಗೆ ಗ್ರಾಚಾರ ಐತೆ, ಹತ್ತು ತಿರ್ಸ್ತಿ ಅಂತಿದ್ರು. ಇದು ವೈಜ್ಞಾನಿಕವಾಗಿ ಸರಿ ಇತ್ತು. ಇವತ್ತು ನಾವು ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಯಾರು ಹೇಳಿದ್ದಾರೆ ಅಂದ್ರೆ ನಮ್ಮ ಸಾಮಾಜಿಕ ಪರಿಸರದಲ್ಲಿ ಬೇರೆ ಬೇರೆ ಇವತ್ತು ನಾವು ಮಕ್ಕಳಿಗೆ ಆ ತರದ ಒಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಈಗ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ ಎಷ್ಟು ಒಂದು ನಾವು ಸ್ವಾರ್ಥಿಗಳಾಗಿದೆ ಅಂತ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳಿಗೆ ಹೋಗಿ ನಮ್ಮನ್ನು ನಾವು ಬಿಟ್ಟು ಕೊಡ್ತಾ ಇಲ್ಲ. ಇವತ್ತು ಸಣ್ಣ ಒಂದು ಎಕ್ಸಾಂಪಲ್ ಅಂದ್ರೆ, ಒಂದು ನರ್ಸರಿಯಲ್ಲಿ ಒಂದು ಒಳ್ಳೆಯ ಜಾತಿ ಒಂದು 1000 ಗಿಡ ಬೆಳೆಸಿದ್ರೆ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ, 500 ಗಿಡವನ್ನು ನನಗೆ ಕೊಡಿಸಿ ಅಂತ. ಹಾಗಾದ್ರೆ ಆ 91 ಗ್ರಾಮ ವ್ಯಾಪ್ತಿಯ ಜನರಿಗೆ ಆ 500 ಗಿಡದಲ್ಲಿ 2 ಗಿಡವನ್ನು ಅಥವಾ 10 ಗಿಡ ಕೊಡ್ಬೋದು ನನ್ನ ಉದ್ದೇಶ ಇರ್ತದೆ. ಒಬ್ಬ ವ್ಯಕ್ತಿ ನನಗೆ ಅಷ್ಟು ಕೊಡಿ ಅಂತ, ಆದ್ರೆ ನನಗೆ ಬೇಕು, ನನಗೆ ಅಷ್ಟು ಗಿಡ ಸಿಗ್ಬೇಕು, ನಾವೆಲ್ಲರಿಗೂ ಹಂಚಿ ತಿನ್ಬೇಕು, ಎಲ್ಲರಿಗೂ ಸಿಗ್ಬೇಕು. ನಮ್ಮವರು ನಾವು ಒಂದೇ ಜಾತಿ, ಒಂದೇ ಕುಲ, ಒಂದೇ ಧರ್ಮ ಅಂತ ಬದುಕುವಂತ ನಮ್ಗೆ ಇದ್ದಿದ್ಮೇಲೆ ಇನ್ನು ದೂರದಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ನಮ್ಗೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯ ಇದೆ? ಇನ್ನು ಮತ್ತೆ ನಮ್ಮ ಪರಿಸರದ ವಿಚಾರ ಬಂದಾಗ ನಾವೆಲ್ಲ ನೆಗೆಟಿವ್ ಆಟಿಟ್ಯೂಡ್ಸ್. ಸಣ್ಣ ಒಂದು ಎಕ್ಸಾಂಪಲ್, ನಮ್ಮ ಚಂದ್ರ ಸುಳ್ಳಾಳ್ ಸರ್ ಹೇಳಿದ್ರು, ಸರ್ ಗಂಧದ ಪೀಸ್ ಇದೆಯಾ, ನಮ್ಗೆ ಸ್ವಲ್ಪ ಬೇಕಿತ್ತಂತ. ನೋಡೋಣ ಸರ್, ಎಲ್ಲ ಮಾಡ್ತೇನೆ ಅಂತ. ನೋಡಿ, ಗಂಧದ ಮರ ಮನೆಯಲ್ಲಿ ಎಲ್ಲಿ ನೆಟ್ಟರು ಬೆಳೀತದೆ, ಆ ಜಾಗ ಈ ಜಾಗ ಅಂತ ಬೇಕಿಲ್ಲ. ಬಟ್ ನಮ್ಮ ಭಾವನೆ ಜನರ ಹತ್ರ ಕೇಳಿದ್ರೆ, ಹೌದಾ, ಅಂದ್ರೆ ಗಂಧದ ಮರ ಯಾಕೆ ನೆಡಬೇಕು, ನಮ್ಗೇನು ಸಿಗ್ತದ, ಅದು ಯಾರೋ ಬಂದು ಕತ್ಕೊಂಡು ಹೋಗುದಿಲ್ವ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾನು ಪೆರೂರು ಅಂತ ಒಂದು ಊರಲ್ಲಿ ಫಾರೆಸ್ಟ್ ಆಗಿದ್ದೆ. ಆಗ ಆ ಒಂದು ಮಹಿಳೆ ಇದ್ರು, ಅವ್ರ ಮನೆ ಮುಂದ್ಗಡೆ ದೊಡ್ಡ ಗಂಧದ ಮರ ಇತ್ತು. ಅವರ ಮಕ್ಕಳೆಲ್ಲ ಹೈದರಾಬಾದಲ್ಲಿ ದೊಡ್ಡ ಹೋಟೆಲ್ ಉದ್ಯಮಿಗಳು. ಆವಾಗ ಒಂದು ದಿವಸ ಒಂದು ಗಂಧ ಮರ ಕೊಟ್ಟರು, ತಗೊಳೋದು ನಮ್ಗೆ ಕಣ್ಣು ಹಿಡಿಲಿಕ್ಕೆ ಆಗಿಲ್ಲ. ನಾನು ಯಾಕೆ ಮತ್ತೆ ಹೇಳ್ತೇನೆ, ಆ ಹೆಂಗಸು ನಮ್ಗೆ ಫೋನ್ ಮಾಡ್ತು, ಅದೇ ಗುಡ ಎಲ್ಲ ತೆಗೆದು ಅದಕ್ಕೆ ಮಾಡಿ ಯೂಸ್ ಮಾಡಿ ಅಮ್ಮ ಮನೇಲಿ ಏನು ತೊಂದರೆ ಇಲ್ಲ, ಯಾರಿಗೂ ನಾನಿದ್ದೇನೆ ಅಂತ ಹೇಳಿದೆ. 2ನೇ ದಿವಸ ಒಂದು ವರ್ಷ ಬಿಟ್ಟು ಇನ್ನೊಂದು ಮರ ಕಟ್ಟೋದು, ಅದನ್ನು ತಗೊಳೋದು.
ನಾನು ಹೇಳಿದೆ ಅದನ್ನು ಯೂಸ್ ಮಾಡಿ ಅಂತ ಹೇಳಿದೆ, ಕೂಡ ಯೂಸ್ ಮಾಡಿ. 3ನೇ ವರ್ಷ ಬಂದು ಮನೆ ಬಾಗ್ಲೋಡ್ದ ಹೆಂಗಸಿಗೆಲ್ಲ ಪೆಟ್ ಮಾಡಿ ಮನೆಯಲ್ಲಿ ಚಿನ್ನಾಭರಣ ಎಲ್ಲ ದರೋಡೆ ಮಾಡ್ತೀನಿ. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಮನೆ ಮುಂದೆ ಎಲ್ಲಿ ಖಾಲಿ ಜಾಗ ನೋಡಿ 3 ಗಂಧದ ಮರ ಬೆಳೆಸಿದ್ರೆ ನಿಮ್ಮ ಮನೆ ದರೋಡೆ ಆಗುತ್ತದೆ. ಎರಡನೇದು, ಗಂಧದ ಮರ ವೈಶಿಷ್ಟ್ಯತೆ ಅಂದ್ರೆ ಗಂಧದ ಮರ ಬೇರಲ್ಲೇ ಇಟ್ಟಿರ್ತದೆ ಎಲ್ಲ ನಾವು ಪಾಸಿಟಿವ್ ನಂಗೆ ಸಿಗ್ತದ ಅಂದ್ರೆ ನಾನು ಇಟ್ಟು ಮಾತ್ರ ಗಂಧ ನಂಗೆ ಸಿಗ್ಬೇಕು, ನಾನು ರಕ್ತಚಂದನ ಮಟ್ಟ ನಂಗೆ ಸಿಗ್ಬೇಕು, ನಾನು ಹಸಿರು ಮರ ಇಟ್ಟು ಹಲಸಿನ ನಂಗೆ ಸಿಗ್ಬೇಕು, ನಾವು ತಿಂತಾ ಇರೋ ನಾವು ಬಳಸ್ತಾ ಇರೋ ಗಂಧ ನಾನು ಇಟ್ಟಿದ್ದ, ನಾವು ತಿಂತಾ ಇರೋ ಹಲಸು ನಮ್ದ, ನಾವು ತಿಂತಾ ಇರೋ ಮಾವು ನಾವು ನೆಟ್ಟಿದ್ದ, ಯಾರೋ ನೆಟ್ಟಿ ನಮ್ಮ ಹಿರಿಯರು ನೆಟ್ಟಿದ್ದ ನಾವು ಅನುಭವಿಸ್ತಾ ಇರುತ್ತಲ್ವಾ. ನಮ್ಮ ಮಕ್ಕಳಿಗೆ ನಾವು ನೆಡ್ಬೇಕಲ್ವಾ, ಅದಿಲ್ಲ. ನಾವು ನಮ್ಮ ಸಾಮಾಜಿಕ ಪರಿಸರದ ಕಾಳಜಿ ಆಗಿರೋ ಸ್ವಾರ್ಥಿಗಳು, ನಾನು ನಂದು ನನಗೆ ಅಷ್ಟೇ. ನಮ್ಮಲ್ಲಿ ಇದು 3 ವಿಷ ಬೀಜ ನಮ್ಮ ತಲೆಯಲ್ಲಿ ಬಂದ್ಬಿಟ್ರೆ ಇವತ್ತು ನೋಡಿ, ಗಂಧದ ಮರ ನೀವು ನಡಿ, 20 ವರ್ಷ ಆಗುವಾಗ ನಿಮ್ಗೆ 20 ವರ್ಷ ಬದುಕೋದು ವರ್ಷ ನಿಮ್ಗೆಲ್ಲ ನೆರಳು ನಿಮ್ಗೆ ಬೇಕಾದ ಒಳ್ಳೆ ಆಪ್ಷನ್ ಕೊಡ್ತದೆ. ಆಮೇಲೆ ಒಂದು ದಿವಸ ಕಳ್ಳರು ಕರ್ಕೊಂಡು ಹೋಗ್ಲಿ ಸ್ವಾಮಿ, ಕಳ್ಳ ಗಂಧದ ಮರ ಕಡ್ಲಿಕ್ಕೆ ಪಾಕಿಸ್ತಾನದಲ್ಲಿ ಬರ್ತಾರ, ಅಫ್ಘಾನಿಸ್ತಾನ ಬರ್ತಾರ, ಆಸ್ಟ್ರೇಲಿಯಾದಲ್ಲಿ ಬರ್ತಾರ, ಯಾವ ದೇಶದಲ್ಲಿ ಬರ್ತಾರೆ. ಈ ದೇಶ ಜನಗಳು ಓನ್ಲಿ 5% ಜನ ನಿರುದ್ಯೋಗಿಗಳು ಗಂಧದ ಮರ ಕರ್ಕೊಂಡೇ ಬರ್ತೀವಿ. ನಮ್ಗೆ ಯಾಕೆ ಆ ಪಾಸಿಟಿವ್ ಥಿಂಕಿಂಗ್ ಇಲ್ಲ, ನಾವು ಮಾಡೋದಿಲ್ಲ. ಯಾರ ಬಾಯಲ್ಲಿ ಕೇಳಿದ್ರು ಆ ಮರ ನೆಟ್ಟು ನಮ್ಗೆ ಬರ್ತದ. ಇನ್ನು ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳನ್ನು ಅಂದ್ರೆ ಯಮನ ತರ ನಾವು ಹಿಂದೂ ಧರ್ಮದಲ್ಲಿ ಹೇಳ್ಬೇಕಾದ್ರೆ ಈ ಯಮನಿಗೆ ಹೇಗೆ ಗೊತ್ತಾ, 100 ವರ್ಷದ ಒಂದು ಮುದುಕಿ ಅಥವಾ ಮುದುಕ ಬದುಕಿ ಬೆಡ್ಡೆಡ್ ಆಗಿದ್ರೆ ಎಲ್ಲರಿಗೆ ಯಮ ಬರ್ತಾನೆ, ಇವ್ರಿಗೆ ಯಾಕೆ ಬರೋದಿಲ್ಲ ಅಂತ ಅವ್ರ ಮನೆ ನಡೆಸ್ತಾ ಇರ್ತಾರೆ. ಇದು ಸರ್ವೇ ಸಾಮಾನ್ಯ, ಅದು ಬೆಡ್ಡೆಡ್ ಇದ್ರೆ. ಅದೇ 20 ವರ್ಷ ಹುಡುಗನ ತಗೊಂಡು ಅಯ್ಯೋ ಯಮನಿಗೆ ಇವನೇ ಬೇಕಿತ್ತ ಅಂತ ಹೇಳ್ತಾರೆ. ನಮ್ಗೆ ಹಾಗಾದ್ರೆ ನಾವು ಅಭಿವೃದ್ಧಿ ದೃಷ್ಟಿ ಮರ ಕಡಿಯೋ ಕೆಲಸ ಮಾಡ್ತೇವೆ. ಅವಾಗ ನಮ್ಗೆ ಬೈತಾರೆ, ದಿನೇಶ್ ಉಳ್ಳಾಳು ಮಾತಾಡೋಣ, ಇವ್ರು ಮರ ಕಡಿಯೋ ನೋಡಿ, ಇವ್ರು ಹಣೆ ಮರ ಇಲ್ಲಿ ಬಂದು ಮಾತಾಡ್ತಾರಂತ. ಆದ್ರೆ ನಾವಲ್ಲಿ ಆ ಕರ್ತವ್ಯ ಮಾಡ್ಬೇಕು. ಅಂದ್ರೆ ಯಮ ಎಂದ ಇದ್ರೆ ಪ್ರಕೃತಿಯಲ್ಲಿ ಹುಟ್ಟು ಮತ್ತು ಸಾವಿಲ್ಲದೆ ಇದ್ರೆ ಹೊಸ ಹಳೆಯ ಸಾಹಿತ್ಯಗಳು ಹೊಸ ಬದುಕು ಬರ್ತಾ ಇರ್ಲಿಲ್ಲ. ಇದು ಅವ್ರ ಪ್ರಕೃತಿನೇ. ಹಾಗಾಗಿ ನಾವೇನ್ ಮಾಡ್ಬೇಕು, ನಾವು ಅರಣ್ಯಾಧಿಕಾರಿಗಳು ಮಾತಾಡುವಾಗ ಬಹಳ ಜಾಗ್ರತೆಯಲ್ಲಿ ಮಾತಾಡ್ಬೇಕಾಗ್ತದೆ. ಆದ್ರೆ ಆ ಕೃತ್ಯವನ್ನು ನಾವು ಮಾಡದೇ ಇದ್ರೆ ಪ್ರಕೃತಿ ನೋಡಿ, ಇವತ್ತು 135 ಕೋಟಿ ಜನಸಂಖ್ಯೆ ತಲುಪಿದ್ದೇವೆ. ನಮ್ಗೆಲ್ಲ ಅವಶ್ಯಕತೆಗಳು ಬೇಕು. ಬೇರೆ ಬೇರೆ ಪ್ರಕೃತಿ ವಿಕೋಪದಿಂದ ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ. ಆ ಕಾಯಿಲೆಗಳನ್ನ ಬಂದಾಗ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕಾಗ್ಲಿ ಅಥವಾ ದೂರ ಕರ್ಕೊಂಡು ನಮ್ಗೆಲ್ಲ ವ್ಯವಸ್ಥೆ ಪ್ರಪಂಚವನ್ನು ಸುತ್ತಬೇಕು. ನಾವು ಪ್ರಪಂಚವನ್ನು ಎಲ್ಲ ಮನುಷ್ಯರು ನೋಡ್ಬೇಕು. ಈ ವ್ಯವಸ್ಥೆಗಳನ್ನು ಮಾಡ್ಕೊಡುವಾಗ ಸ್ವಲ್ಪ ಮಟ್ಟಿಗೆ ಆಗುತ್ತೆ ನಾವು ಪರಿಸರ ಪೂರ್ವಕವಾಗಿ. ಈಗ ನೋಡಿ, ನಿಮ್ಗೆ ಇನ್ನೂ ಮುಂದೋದ್ರೆ ಮಂಗಳೂರು ಬಂದ್ಮೇಲೆ ಬಹಳ ಅನುಭವ ಆಯ್ತು. ಈಗ ನನ್ನನ್ನ ಅಲ್ಲಿ ಜನಗಳು ಹೇಗಂದ್ರೆ ಕೇರೆ ಹಾವು ಬಂದ್ರೆ ಫೋನ್ ಮಾಡ್ತಾರೆ. ಏನ್ ಜನಗಳು ರ್ಯಾಟ್ ಸ್ನೇಕ್, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಆಫೀಸಲ್ಲಿ ರಿಜಿಸ್ಟರ್ ಇದೆ. ಈ ವರ್ಷ 80 ಹಾವು ಹಿಡಿದಿದೆ. ಕೇರೆ ಹಾವು ಹೋಗ್ಲಿಕ್ಕೆ ಜಾಗ ಬಿಡೋದಿಲ್ಲ, ಬಿಡ್ಬೋದಲ್ಲ, ಅಕ್ಕಪಕ್ಕ ಎಲ್ಲಾದ್ರೂ ಅದರಷ್ಟು ಬರ್ತದೆ, ಇಲಿ ಕಂಟ್ರೋಲ್ ಆಗ್ತದೆ. ಕೇರೆ ಹಾವು ಬಂದ್ರೆ ಫೋನ್ ಮಾಡ್ತಾರೆ, ಮುಂಗ್ಸಿ ಬಂದ್ರೆ ಫೋನ್ ಮಾಡ್ತಾರೆ. ಇನ್ನೊಂದು ಪಾರ ಬೇಕಂತ ಏನ್ ಹೇಳ್ತಾರೆ, ಓಡಾಡೋದು ಕೆಂಪು ಬೇಕು ಬಾಲ ಎಂತ ಪಾರ, ನಾವು ಅದಕ್ಕೆ ಇದು ಎಂತ ಹಾರಬೇಕಾ, ಸಿವಿಟ್ ಕ್ಯಾಟ್ ಅಂತ ಹೇಳ್ತೇವೆ ನಾವು, ಅದು ಬರ್ತದೆ. ಎಲ್ಲ ಕಡೆ ಇರುವ ಸಾಮಾನ್ಯ ಬದುಕುವಂಥದ್ದು, ನಮ್ಮ ಜೊತೆಗೆ ಇರುವಂಥದ್ದು ಅದು ಬಂದ್ರೆ ಅಂದ್ರೆ ನಾನು ಮಾತ್ರ ಬದುಕಬೇಕು. ಇನ್ನು ನಾವು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಈ ನಮ್ಮ ಸೋಷಿಯಲ್ ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಮ ಮನೆ ಇಂಜಿನಿಯರ್ ಕರ್ಸ್ಬಿಡಿ, ನೀವು ಅವ್ರ ಹತ್ರ ವಾಸ್ತು ಪ್ಲಾನ್ ಕೇಳಿ ಎಲ್ಲ ಮಾಡ್ಕೊಡ್ತಾರೆ. ಲಾಸ್ಟ್ ಮರ ಬರುವಲ್ಲಿ ಏನು ಬೇಡ, ಒಂದು ಪಾಟ್ ಅಲ್ಲಿ ತುಳಸಿ ಗಿಡ ನೆಡಿ ಅಂತ. ಯಾಕೆ ಹೇಳಿ, ನೀವು ಹೇಳ್ತೀವಿ ಮರ ನೆಟ್ರೆ ಅದು ಇಂಟರ್ಲಾಕ್ ಮೇಲೆ ಎಲೆ ಬೀಳ್ತದೆ, ಗುಡ್ಸುವಾರ ಯಾರು? ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ತೇವೆ, ಸಂಜೆ 6 ಗಂಟೆ ವಾಕಿಂಗ್ ಮಾಡ್ತೇವೆ. ಆ ವಾಕಿಂಗ್ ಮಾಡೋದು ಈ ಗುಡಕ್ಕೆ ಎಲೆ ಗುಡಿಸೋದು ಸೊಂಟನ ನಟಕಾಗ್ತದೆ, ವಾಕಿಂಗ್ ಹೋಗು ತಪ್ತದೆ, ಮರನೂ ಬೆಳೀತದೆ, ಒಳ್ಳೆ ಆಶಯ ಸಿಗ್ತದೆ. ಅದನ್ನು ನಾವು ಅನಿಸೋದಿಲ್ಲ. ನಮ್ಗೆ ವಾಕಿಂಗ್ ಅಂದ್ರೆ ಸ್ಟೈಲ್. ನಾವು ವಾಕಿಂಗ್ ಮಾಡ್ಬೇಕು. ಸಂಜೆ ಏನ್ ಮಾಡ್ತೇವೆ, ಬೆಳಿಗ್ಗೆ 5 ನಾವು ವಾಕಿಂಗ್ ಮಾಡ್ತೇವೆ. ಮನೆ ಹತ್ರ ಜಾಗ ಇದ್ರೆ 2 ಗಿಡ ನೆಟ್ಕೊಂಡು ಅದ್ರ ಗಿಡದ ಎಲೆ ಎಲ್ಲ ತೆಗೆದು ಅದೇ ಗಿಡದ ಬುಡಕ್ಕೆ ಹಾಕಿದ್ರೆ ಅಲ್ಲಿ ಕಾಂಪೋಸ್ಟ್ ಗೊಬ್ಬರನೂ ಆಗ್ತದೆ. ಸೊಳ್ಳೆ ಗಿಡದ ಬುಡದಲ್ಲಿ ಆದ ಸೊಳ್ಳೆ ಅಂದ್ರೆ ಯಾವ ಮಲೇರಿಯಾನೂ ಬರುವುದಿಲ್ಲ. ಅದೇ ನೀವು ಖಾಲಿ ಜಾಗಕ್ಕೆ ನೀರು ನಿಂತ ಮಲೇರಿಯಾ ಆದ್ರೆ ಸೊಳ್ಳೆ ಮಲೇರಿಯಾ ಬರ್ತದೆ, ಡೆಂಗು ಬರ್ತದೆ, ಹಕ್ಕಿ ಜ್ವರ, ಹಂದಿ ಜ್ವರ, ನಾಯಿ ಜ್ವರ ಎಲ್ಲ ಜ್ವರ ಬರ್ತದೆ. ಇದರಿಂದ ಏನೂ ಬರುವುದಿಲ್ಲ. ಬಟ್ ಅದು ನಾವು ಮಾಡುವುದು. ನನಗೆ ಇನ್ನೂ ಫೋನ್ ಮಾಡ್ತಾರೆ, ಎಲೆ ಉದುರಿಸ್ತಿದ್ದ ಗಿಡ ಇದ್ರೆ ಇದೆ ಸ್ವಾಮಿ ಹೇಳಿ ಅಂತ. ಎಲೆ ಉದುರಿಸಿದ್ ಕೂಡ ಯಾರು ನೀವ್ಯಾರಿದ್ರೆ ನನ್ಗೆ ಹೇಳಿ ನಾನು ಬೆಳೆಸ್ಕೊಡ್ತೇನೆ. ಎಲೆ ಉದುರಿಸಿದ ಗಿಡ ಇದೆ ಅಂತ ಮಂಗಳೂರು ಜನ ಕೇಳ್ತಾರೆ. ಅಂದ್ರೆ ಎಲ್ಲಿಯ ಮಟ್ಟಿಗೆ ನಾವು ನಮ್ಮ ಸಾಮಾಜಿಕ ಪರಿಸರದ ಕಾಳಜಿಯನ್ನು ಕಳ್ಕೊಂಡು ಬೆಳೀತಾ ಇದ್ದೇವೆ ಅಂತ ಹೇಳಿದ್ರೆ, ನೋಡಿ ಈ ಸಿಟಿಯ ಜನಗಳು ಮುಂದೆ ನೋಡಿ ಇದು ಎಷ್ಟು ಪರಿಣಾಮಕಾರಿ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ಹಳ್ಳಿ ಜನರಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಅಂತ ಹೇಳಿದ್ರೆ ಅವರಿಗೆ ಇದು ಕೊಟ್ಟಾಗಿ, ಯಾವುದು ನಮ್ದು ಹಾಸ್ಪಿಟಲ್ ನಮ್ಗೆ ಗ್ಲೂಕೋಸ್ ಕೊಟ್ಟಾಗಿ ಕೊಟ್ಟು ಕಾಂಪೀಟ್ ಮಾಡಿ ಹಳ್ಳಿಯ ಮಕ್ಕಳು ಬೆಳೆದಾಗ ಸಿಟಿ ಮಕ್ಕಳಿಗೆ, ಹಳ್ಳಿ ಮಕ್ಕಳು ಅವ್ರ ಜೊತೆ ನಿಮ್ಗೆ ಅಪ್ಲಿಕೇಶನ್ ಆಗ್ತಾ ಅವ್ರಿಬ್ರು ಒಂದೇ ಇದರಲ್ಲಿ ಅಪ್ಲೈ ಆಗ್ಬೇಕಲ್ವಾ ಕೆಲಸಗಳಿಗೆ. ಅವರೇ ನಾಳೆ ಇದೇ ತರದ ಸರ್ಕಾರಿ ಉದ್ಯೋಗ, ಅರಣ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ಎಲ್ಲ ಉದ್ಯೋಗ ಅವ್ರು ಬಂದ್ರೆ ಹಳ್ಳಿಗಳ ಪರಿಸ್ಥಿತಿ ಹೇಗಿರ್ತದೆ?
ಹಾಗಾಗಿ ನಮ್ಮ ಹಳ್ಳಿಯ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಅವ್ರನ್ನ ಈ ತರದ ಪರಿಸರಕ್ಕೆ ಪೂರಕವಾದಂತಹ ಸಾಮಾಜಿಕ ಕಳಕಳಿ, ಸೋಷಿಯಲ್ ಎನ್ವೈರನ್ಮೆಂಟ್ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ ಅವ್ರನ್ನು ನಾವು ಪ್ರಿಪೇರ್ ಮಾಡಬೇಕು. ಅವಾಗ ಮಾತ್ರ ಸಾಧ್ಯ ಇದೆ ಈ ದೇಶದ. ನಾನು ನೋಡಿದ ಮಕ್ಕಳಿಗೆ ನೀವು ನಮ್ ದೊಡ್ಡ ಗಿಡ ಬೇಕಲ್ಲ, ಪ್ರತಿಯೊಂದು ಮನೆ ಒಂದು ಮಕ್ಕಳಿಗೆ ಒಂದು ಪಾಟ್ ಅನ್ನು ಗಿಡ ಬೆಳೆಸೋದು ಕಲಿಸಿ. ಒಂದು ಪಾಟ್ ಒಂದು ಗುಲಾಬಿ ಗಿಡ, ತುಳಸಿ ಗಿಡ, ಏನಾದ್ರು ನಾನು ಹೇಳ್ತೇನೆ, ಫ್ಲಾಟ್ ಅಲ್ಲಿ ಒಂದು ಪಾಟ್ ಒಂದು ಗಿಡ ಬೆಳೆಸಲಿಕ್ಕೆ ಅವಕಾಶ ಇಲ್ಲ. ಪ್ರತಿ ಫ್ಲಾಟ್ ಅಲ್ಲೂ ಬಾಲ್ಕನಿ ಇರ್ತದೆ, ಸಾಕು, ಸೂರ್ಯನ ಬೆಳಕು ಸಾಕಾಗ್ತದೆ. ಆಗ ಅವ್ರಿಗೆ ಮುಂದೆ ನಮ್ಮ ಭವಿಷ್ಯತ್ತಿಗೆ ಮರಗಳು, ಯಾಕಂದ್ರೆ ವೃಕ್ಷ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಭೂಮಿಯಲ್ಲಿ ವೃಕ್ಷ ಮೊದಲು ಹುಟ್ಟಿದ್ದು.